ಹರೇ ಶ್ರೀನಿವಾಸ. ಕೃಷ್ಣನಿಗೆ ಓಲೆ ಬರದ ರುಕ್ಮಿಣಿ ಅಲಂಕಾರ ಇವತ್ತು. ಆ ಓಲೆಯನ್ನು ಬ್ರಾಹ್ಮಣನ ಮೂಲಕ ಕೃಷ್ಣನಿಗೆ ಕೊಟ್ಟು ಕಳಿಸ್ತಾಳೆ ರುಕ್ಮಿಣಿ. ಆ ಅಲಂಕಾರ ಆ ಬ್ರಾಹ್ಮಣರೇ ಈ ಕಲಿಯುಗದಲ್ಲಿ ವಾದಿರಾಜರಾಗಿ ಹುಟ್ಟಿದ್ದು ಅಂತ ಪ್ರತೀತಿ. ಉತ್ಸವದ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ. ಇದು ಉತ್ಸವ ಮೂರ್ತಿ ಅಲಂಕಾರ ಅಂದ್ರೆ ಭಾಳ ಚೆಂದಾಗಿತ್ತು, ನೀವು ನೋಡ್ಬೋದು ರುಕ್ಮಿಣಿ ಅಲಂಕಾರ. ಆನಂತರ ಇದು ಸೋದೆಯಲ್ಲಿರುವ ವೇದವ್ಯಾಸ ದೇವರ ಮೂರ್ತಿ, ರಾಯರ ಬೃಂದಾವನದ ಮಂಗಳಾರತಿ, ಗದ್ದುಗೆ ಪೂಜೆ, ಇದು ಸಂಸ್ಥಾನ ಪೂಜೆ. ಆನಂತರ ವಾದಿರಾಜರ ಗದ್ದುಗೆ ಪೂಜೆ, ಅವ್ರದ್ದು ಮುತ್ತಿನ ಕಿರೀಟ, ಕಾವಿ ಶಾಟಿ, ಆಮೇಲೆ ಮುತ್ತಿನ ಛತ್ರ ಇದೆಲ್ಲ ಆವತ್ತು ಹೊರಗೆ ಬಂದು ಅದಕ್ಕೆ ಮಂಗಳಾರತಿಯನ್ನೆಲ್ಲ ಮಾಡ್ತಾರೆ ಯತಿಗಳು. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ನಿನ್ನೆ ನಾನು ಹೇಳಿದ್ನ ನನ್ನ ಮಾವನವ್ರದ್ದು ತಿಥಿ ಇತ್ತು, ಅದಕ್ಕೆ ಏನೆಲ್ಲ ಮಾಡಿದೆ ಅಂತ ನೋಡೋಣ. ಪಾಯಸ, ಅನ್ನ, ಚಿತ್ರಾನ್ನ, ಸುಕ್ಕುನೊಡೆ, ವಡೆ, ಕೋಸಂಬರಿ, ಪಲ್ಯ, ಚಟ್ನಿ ಇದೆಲ್ಲ ಮಾಡಿದ್ದೆ. ಸಾಂಬಾರಿಗೆ ಅಂತ ನಾನು ಅವಿಯಲ್ ಅಂತ ಮಾಡಿದ್ದೆ. ನೋಡ್ಬೋದು ಗೆಡ್ಡೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಗೆಣಸು, ಅನಂತರ ಬಟಾಟೆ, ಸಾಂಬ್ರಾಣಿ ಗೆಡ್ಡೆ, ಅಲಸಂದೆ, ಬದನೆಕಾಯಿ ಇದನ್ನೆಲ್ಲ ಹಾಕಿ ನಾನು ಅವಿಯಲ್ ಅಂತ ಮಾಡಿದ್ದೀನಿ. ನೋಡ್ಬೋದು ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಎಣ್ಣೆ ಹಾಕಿ ಬೇಯಿಸಬೇಕು. ನಿಮ್ಗೆ ಅದನ್ನೆಲ್ಲ ತೋರಿಸ್ತೇನೆ ನಾನು. ನೋಡಿ ಇದನ್ನ ನೋಡಿ, ಕೋಸಂಬರಿಗೆ ಅಂತ ಜೋಳನ ಬೇಯಕ್ಕಿಟ್ಟಿದ್ದೀನಿ, ಕಡಲೆಬೇಳೆ ಬೇಯಕ್ಕಿಟ್ಟಿದ್ದೀನಿ ನೋಡ್ಬೋದು. ಆನಂತರ ನೈವೇದ್ಯಕ್ಕೆ ಕಡಲೆಬೇಳೆದ್ದು ಹಯಗ್ರೀವ ಮಡ್ಡಿ ಮಾಡೋಣ ಅಂತ. ಇವತ್ತು ವಾದಿರಾಜರ ಆರಾಧನೆ ತಾನೇ. ಈಗ ಫಸ್ಟಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ, ಎಲ್ಲದಕ್ಕೂ ಆಗುವಂತಹ ಒಗ್ಗರಣೆ. ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಇಂಗು ಇಷ್ಟನ್ನೆಲ್ಲ ಹಾಕಿ ಒಗ್ಗರಣೆ ಹಾಕೋಣ. ಕೆಂಪು ಮೆಣಸು ಬೇಡ ಅಂದರೆ ಕಾಯಿ ಮೆಣಸು ಹಾಕೋಬೋದು ನೀವಿಲ್ಲಿ. ಒಂದು ಅರ್ಧ ಕಪ್ಪಷ್ಟು ನಾವು ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಸ್ವಲ್ಪ ಒಗ್ಗರಣೆ ಆಗುತ್ತೆ. ಪದೇ ಪದೇ ಒಗ್ಗರಣೆ ಇಡುವಂತಹ ಪ್ರಾಬ್ಲಮ್ ತಪ್ಪುತ್ತೆ ನೋಡ್ಬೋದು. ಅದರಲ್ಲೇ ಸ್ವಲ್ಪ ಒಗ್ಗರಣೆ ಉಳಿಸ್ಕೊಂಡು ಅಲಸಂದೆ ಪಲ್ಯ ಮಾಡೋಣ ಅಂತ ನೀವು ನೋಡ್ಬೋದು. ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನ ಹುರ್ಕೊಳ್ಳಿ. ಅಲಸಂದೆ ಪಲ್ಯ ಅಂತೂ ಭಾಳ ಚೆಂದಾಗಿತ್ತು. ತುಂಬ ಎಳೆ ಅಲಸಂದೆನೂ ಸಿಕ್ಕಿತ್ತು. ಬಟ್ ಏನು ಗೊತ್ತಾ, ಇಲ್ಲಿ ಸೆಕೆ ಆದ ಕಾರಣ ಸಂಜೆ ಒಳಗೆ ಎಲ್ಲ ಅದು ಹಾಳಾಗಿಬಿಡುತ್ತೆ. ನನಗೆ ಮಧ್ಯಾಹ್ನಕ್ಕೆ ಬಿಸಿ ಮಾಡಿ ಇಡಲಿಕ್ಕೆ ಮರ್ತೋಯಿತು. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ನೋಡ್ಬೋದು ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಫಸ್ಟೇ, ನೀವು ನೋಡ್ಬೋದು. ಆನಂತರ ಆ ಕಾರ್ನ್ ಬೇಯಿಸಿದ ನೀರಿತ್ತು ನೋಡಿ, ಅದನ್ನೇ ಅದಕ್ಕೆ ಹಾಕ್ಕೊಂಡೆ, ಸುಮ್ಮನೆ ಎಸೆಯೋದು ಏನಕ್ಕೆ ಅಂತ. ಆಮೇಲೆ ಸ್ವಲ್ಪ ಎದುರು ನೀರು ಹಾಕಿ ಉಪ್ಪು ಹಾಕಿ ಬೇಯಕ್ಕಿಟ್ಟೆ. ಸ್ವಲ್ಪ ಬೇಕಂದರೆ ನೀವು ಇದಕ್ಕೆ ಗೋಡಂಬಿನ ಹಾಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ. ಮತ್ತು ಏನು ಗೊತ್ತಾ, ಅತ್ತಿಗೆಯವರೆಲ್ಲ ಬಂದಿದ್ರು, ಅದಕ್ಕೆ ಸ್ವಲ್ಪ ನನಗೆ ಫೋಕಸ್ ಆ ಕಡೆ ಈ ಕಡೆ ಆಗುತ್ತೆ. ಎಲ್ಲರೂ ವಿಡಿಯೋ ತೋರಿಸ್ಲಿಕ್ಕಾಗಿಲ್ಲ, ಆಗಿದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಇದಕ್ಕೆ ಗೋಡಂಬಿನೂ ಹಾಕ್ಕೊಂಡೇನು ನೋಡ್ಬೋದು. ಆನಂತರ ಒಂದು ಮಸಾಲೆ ಹಾಕ್ಕೊಳ್ಬೇಕು, ಅದನ್ನ ಆಮೇಲೆ ತೋರಿಸ್ತೇನೆ. ಇದನ್ನು ಸ್ಟವ್ ಚೇಂಜ್ ಮಾಡಿ ನಾನು ಬೇಯಕ್ಕೆ ಇಟ್ಟುಬಿಟ್ಟೆ ಮುಚ್ಚಿ. ಇದು ಸ್ವಲ್ಪ ಬೇಗ ಬೆಂದುಬಿಡುತ್ತೆ. ಅಷ್ಟೊತ್ತಿಗೆ ಇಲ್ಲಿ ನೋಡಿ ಅವಿಯಲಿಗೆ ರೆಡಿ ಮಾಡೋಣ. ಅರಿಶಿನ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ನೀರು ಹಾಕಿ ಬೇಯಕ್ಕಿಡಬೇಕು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಇದರ ಘಮ ತುಂಬಾ ಚೆನ್ನಾಗಾಗತ್ತೆ. ಅಪ್ಪಿ ತಪ್ಪಿ ಕೂಡ ಇದಕ್ಕೆ ಬೇರೆ ಎಣ್ಣೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನೀವು. ಕೊಬ್ಬರಿ ಎಣ್ಣೆ ತುಂಬಾ ಅಲ್ಟಿಮೇಟಾಗಿ ಬರುವಂಥದ್ದು. ಜಾಸ್ತಿ ಮಸಾಲ ಬೇಡ ಅಂತ ನೋಡಿ ಈ ಥರ ನೀವು ಅಡುಗೆ ಮಾಡ್ಕೊಳ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಆನಂತರ ಬೇಯಕ್ಕಿಡಬೇಕು. ಆನಂತರ ನೋಡಿ ಇಲ್ಲಿ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ. ಹೆಸರು ಬೇಳೆ ಮತ್ತು ಮುಳ್ಳು ಸೌತೆ ಅಂದರೆ ತಿನ್ನೋ ಸೌತೆ ಇದೆಯಲ್ಲ ಅದರದ್ದು 2 ಕಪ್ಪಷ್ಟು ಹೆಸರು ಬೇಳೆನ ಬೇಯಕ್ಕಿಟ್ಟಿದ್ದೀನಿ ನೋಡ್ಬೋದು ನೀವು ಇಲ್ಲಿ. ತೊಳೆದು ಅರಿಶಿನ ಮತ್ತು ಸ್ವಲ್ಪ ತುಪ್ಪ ಹಾಕಿ ಬೇಯಕ್ಕಿಡಬೇಕು. ಆನಂತರ ಇದನ್ನ ಕಂಟಿನ್ಯೂ ಮಾಡೋಣ, ಕನ್ಫ್ಯೂಷನ್ ಮಾಡ್ಕೋಬೇಡಿ ನೀವು. ನೋಡಿ ಸ್ವಲ್ಪ ತುಪ್ಪ ಸಾಕು. ಇದರ ಮೇಲೆ ಬರುವ ಕೆನೆ ಥರ ಬರೋದನ್ನು ತೆಗೆದು ಹಾಕಬೇಕು ನಾವು ಬೇಳೆ ಬೇಯಬೇಕಿದ್ರೆ. ಆಮೇಲೆ ತೆಂಗಿನಕಾಯಿ ನೋಡಿ, ಅದನ್ನ ಒಡೆದು ತುರಿಯೋಕ್ಕೆ ಕೂತ್ಕೊಂಡೆ ನಾನು. ಫಸ್ಟ್ ಈಗ ನಾವು ಅವಿಯಲಿಗೆ ಒಂದು ಮಾಡ್ಕೊಳ್ಳೋಣ, ಮಸಾಲೆ ಮಾಡ್ಕೊಳ್ಳೋಣ. ಅವಿಯಲ್ ಅಷ್ಟೊತ್ತಿಗೆ ಬೆಂದಿದೆ ಅದು. ಅವಿಯಲಿಗೆ ನಾನು ಮೊಸರು ಹಾಕೋದು, ಮೊಸರು ಹಾಕಿ ತೋರಿಸಿದ್ದೀನಿ ಅದನ್ನ ನೋಡಿ. ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು, 1-1.5 ಕಪ್ಪಷ್ಟು ತೆಂಗಿನಕಾಯಿ ಬೇಕಿದೆ. ತೆಂಗಿನಕಾಯಿ ಜಾಸ್ತಿ ಸ್ವಲ್ಪ. ಒಂದು 4-5 ಕಾಯಿ ಮೆಣಸು ಹಾಕೊಳ್ಳಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. 1 ಚಮಚೆಯಷ್ಟು, 1-1.5 ಚಮಚೆಯಷ್ಟು ಜೀರಿಗೆ ಹಾಕ್ಕೊಂಡು ಅದನ್ನ ಪುಡಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಳ್ಳಿ.
ಅಷ್ಟೊತ್ತಿಗೆ ಇದು ಬೆಂದಿತ್ತು, ನೀವು ನೋಡ್ಬೋದು. ಅದನ್ನ ಸ್ವಲ್ಪ ಅಲ್ಲೇ ಟಾಸ್ ಮಾಡಿ, ಉಪ್ಪು ಹಾಕ್ಕೊಂಡು ಟಾಸ್ ಮಾಡಿ ನೋಡಿ. ನೋಡಿ ಆನಂತರ ತೆಂಗಿನಕಾಯಿ ರುಬ್ಬಿಟ್ಟಿರ್ತೀವಲ್ಲ, ಕಾಯಿ ಮೆಣಸು, ತೆಂಗಿನಕಾಯಿ, ಜೀರಿಗೆ, ಅದನ್ನ ಹಾಕ್ಕೊಂಡು ನೀಟಾಗಿ ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ಮೊಸರು ಹಾಕ್ಕೊಳ್ಬೇಕು. ಮೊಸರು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟು. ಮೊಸರನ್ನ ಯಾವತ್ತೂ ಬೇಯಿಸಬಾರ್ದು, ಅದು ಒಡೆದೋಗುತ್ತೆ. ಒಂದು ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ, ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು. ಬಟ್ ಈಗೀಗೆಲ್ಲ ನಾರ್ತಲ್ಲೆಲ್ಲ ಏನು ಗೊತ್ತಾ, ಎಲ್ಲದಕ್ಕೂ ಮೊಸರು ಹಾಕ್ತಾರೆ, ಬಟ್ ತಪ್ಪದು. ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ತಳ ಹಿಡಿಯುತ್ತೆ ಅದು. ತುಂಬಾ ಮೃದುವಾಗಿ ಬೇಯಬಾರ್ದು. ಮತ್ತು ಇದು ತುಂಬಾ ಬೆಂದರೆ ಅದು ಕುರು ಸಿಕ್ಕಿದ್ರೆ ತರಕಾರಿ ತುಂಬಾ ಚೆನ್ನಾಗಾಗೋದು. ಇದಕ್ಕೆ ಯಾವ ತರಕಾರಿ ಉಳಿದಿದೆ ಅದೆಲ್ಲ ನೀವು ಹಾಕೋಬೋದು. ಏನು ಗೊತ್ತಾ, ಈ ಮೂಲಂಗಿ ವಾಸನೆ ಎಲ್ಲ ಬರುತ್ತಲ್ಲ ಸ್ವಲ್ಪ ತರಕಾರಿ, ಅಂಥಗಳನ್ನೆಲ್ಲ ಹಾಕೋಬೇಡಿ. ಇದಕ್ಕೆ ಬಾಳೆಕಾಯಿ, ಸುವರ್ಣಗೆಡ್ಡೆ ಇದೆಲ್ಲ ಅಲ್ಟಿಮೇಟಾಗಿ, ಕ್ಯಾರೆಟ್ ಹಾಕೋರು ಕ್ಯಾರೆಟ್ ಹಾಕ್ಬೋದು. ಇದೆಲ್ಲ ಹಾಕಿ ಈ ಅವಿಯೆಲ್ಲನ ಮಾಡ್ಬೋದು. ನೋಡಿ ಕುದ್ದಿದೆ ಅದು. ಅದಕ್ಕೀಗ ನೋಡಿ ಗಟ್ಟಿ ಮೊಸರು ಹಾಕ್ಕೊಳ್ಬೇಕು. ಹಾಂ ನೋಡಿ, ಇದನ್ನ ಹಾಕ್ಕೊಂಡು ನನಗೆ ಸ್ಟವ್ ಆಫ್ ಮಾಡಲಿಕ್ಕೆ ಮರ್ತೋಗಿದೆ. ಆ್ಯಕ್ಚುಲಿ ಆಫ್ ಮಾಡಬೇಕಿತ್ತು, ನಾನು ಸ್ವಲ್ಪ ಮರ್ತುಬಿಟ್ಟೆ. ಆನಂತರ ಚಕ್ಕ ಅಂತ ಆಫ್ ಮಾಡಿದೆ ಮಿಕ್ಸ್ ಮಾಡಿದ ನಂತರ. ತೀರಾ ಹಾರ್ಡಾಗಿ ಅದನ್ನ ಮಿಕ್ಸ್ ಮಾಡಬೇಡಿ, ತರಕಾರಿ ಎಲ್ಲ ಅದೊಂಥರ ಬೆಜ್ಜಾದಂಗೆ ಆಗಿಬಿಡುತ್ತೆ, ಮುದ್ದೆ ಆಗಿಬಿಡುತ್ತೆ. ಆಮೇಲೆ ನೋಡಿ ಆಗಿಬಿಡ್ತು. ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಅವೆಲ್ಲ ರೆಡಿ ಆಗಿಬಿಡ್ತದೆ. ಮನೆಯಲ್ಲಿ ಯಾರಾದರೂ ಅಡುಗೆ ಕೆಲಸ ಮಾಡುವಾಗ ಮಾತಾಡ್ತಿದ್ರೆ ನನಗೆ ಫೋಕಸ್ ಸ್ವಲ್ಪ ತಪ್ಪೋದು. ಚಟ್ನಿ ಮಾಡಿದ್ದಕ್ಕೆ ಉಪ್ಪು ಹಾಕಲಿಕ್ಕೆ ಮರ್ತು ಬಿಟ್ಟಿದೆ, ಅದೊಂದು ಮಿಸ್ಟೇಕ್ ಆಗಿತ್ತು. ಬಾಕಿದೆಲ್ಲ ಅದು ಚೆನ್ನಾಗೇ ಬಂದಿತ್ತು. ಈ ಥರ ಎಲ್ಲ ಅಡುಗೆ ಒಂದೊಂದು ಸಲ ನೀವು ಮಾಡಿ ನೋಡಿ. ಯಾರಿಗೆ ಮಸಾಲೆ ಇಷ್ಟ ಇಲ್ಲ ಅವ್ರು ನೋಡಿ ಇದನ್ನು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ನೋಡಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದಕ್ಕೆ ಎಷ್ಟು ಸುಲಭ ಆಗುತ್ತೆ ಅಂತ ನೀವು ನೋಡ್ಬೋದು. ಆನಂತರ ನೋಡಿ, ಈಗ ಪಲ್ಯಕ್ಕೆ ಒಂದು ಮಸಾಲೆ ರೆಡಿ ಮಾಡೋಣ. ಇದಕ್ಕೂ ಅಷ್ಟೇ ಜೀರಿಗೆ ಮತ್ತು ಕೆಂಪು ಮೆಣಸು ಹಾಕ್ಕೊಂಡು ಮಸಾಲೆ ಮಾಡುವಂಥದ್ದು. ಕೆಲವೊಂದು ಸಲ ಕೊತ್ತಂಬರಿ ಹಾಕಿನೂ ಮಾಡ್ತಾರೆ, ಸಾಸಿವೆ ಹಾಕಿನೂ ಮಾಡ್ತಾರೆ, ಅದು ನಿಮ್ಮ ಇಷ್ಟ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ನಾನು ಹಾಕ್ಕೊಳ್ಳಿಕ್ಕೆ ಮರ್ತಿದ್ದೆ. ಇನ್ನು ಒಂದು ಡ್ರೈ ಗ್ರೈಂಡ್ ಮಾಡಿದರೆ ಆಯಿತು, ನೀರು ಹಾಕಲಿಕ್ಕೆ ಇಲ್ಲ. ನೋಡಿ ಸ್ವಲ್ಪ ನೀರು ಉಂಟು ಅಂತಂದಾಗ ಈ ಮಸಾಲೆ ಹಾಕಿ ಒಂದು ರೌಂಡ್ ಕುದಿ ಬರ್ಸಿದ್ರೆ ಆಗೇ ಬಿಡ್ತು. ಆದರೂ ಈ ಸೆಕೆಗೆ ತುಂಬ ಮೋಡ ಇದೆ ಮೊನ್ನೆಯಿಂದ ಮನೆಯಲ್ಲಿ, ಈ ಉಡುಪಿನಲ್ಲೆಲ್ಲ ನೋಡ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿ ಬೇಯಿಸಿದರೆ ಪಲ್ಯ ರೆಡಿಯಾಗಿಬಿಡುತ್ತೆ. ಅಷ್ಟೊತ್ತಿಗೆ ನಂದು ಇಲ್ಲಿ ಕಡಲೆಬೇಳೆ ಬೆಂದಿತ್ತು, ಅದರದ್ದೀಗ ಪೊಂಗಲ್ ಮಾಡೋಣ. ಮಡ್ಡಿ ಮಾಡೋಣ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಸ್ವಲ್ಪ ಬೇಯಬೇಕಿದ್ರೆ ಅರಶಿನ, ತುಪ್ಪ, ಒಂದು ಚಿಟಿಕೆ, 2 ಬೆರಳು ಮಧ್ಯೆ ಎಷ್ಟು ಬರುತ್ತೆ ಅಷ್ಟೇ ಸೋಡಾ ಹಾಕ್ಕೊಳ್ಬೇಕು. ಆವಾಗ ನೀಟಾಗಿ ಅದು ಬೇಯುತ್ತೆ. ಅದನ್ನ ಸೋಸ್ಕೊಳ್ಬೇಕು, ಎಕ್ಸ್ಟ್ರಾ ನೀರಿನಲ್ಲಿ ತೆಗಿಬೇಕು, ಇಲ್ಲಾಂದರೆ ಅದು ಗಟ್ಟಿ ಆಗಲಿಕ್ಕೆ ಕೇಳಲ್ಲ, ನೀರಾಗುತ್ತೆ ಮಡ್ಡಿ. ನೋಡಿ ಇದು ನೀರು ತೆಗೆದು ಆನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನೀಟಾಗಿ ನುರಿಬೇಕು, ಅಂದರೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಮ್ಮ ಹಿರಿಯರ ಕಾಲದ್ದಿದ್ದು ಹಿತ್ತಾಳೆ ಕಂಚಿನ ಪಾತ್ರೆ ನೀವು ನೋಡ್ಬೋದು. ನಾನು ದೇವರಿಗೆ ಮಾಡಿಡೋ ಇದರಲ್ಲೆಲ್ಲ ಮಾಡಿರ್ತೀನಿ. ನಿನ್ನೆ ಅದು ವಾದಿರಾಜರ ಆರಾಧನೆ ಆದ ಕಾರಣ ಮಡ್ಡಿ ಮಾಡಿದೆ, ಇಲ್ಲಾಂದರೆ ಬೇರೆ ಏನಾದರೂ ಸ್ವೀಟ್ ಮಾಡೋಣ ಅಂತಿದ್ದೆ. ಈ ಮಡ್ಡಿ ನಿನ್ನೆ ದಿನೋದಕ್ಕೆ ತುಂಬ ವಿಶೇಷ. ನೋಡಿ ಈಗ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ, ಬೆಲ್ಲ, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಅದನ್ನ ಬೇಯಕ್ಕಿಟ್ಬಿಡಿ. ನಂತರ ಅದಕ್ಕೆ ನೋಡಿ ತುಪ್ಪ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು, ಇಲ್ಲಾಂದರೆ ಕಡಲೆಬೇಳೆ ಸ್ವಲ್ಪ ಗ್ಯಾಸ್ ಆಗುತ್ತೆ, ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ನೋಡಿ ಆನಂತರ ಬೆಲ್ಲ, ಇದಕ್ಕೆ ಸಕ್ಕರೆ ಹಾಕಿ ಮಾಡ್ತಾರೆ, ಸಕ್ಕರೆ ಚೆಂದಾಗೋದಿಲ್ಲ, ಬೆಲ್ಲ ಹಾಕಿನೇ ಮಾಡಬೇಕು. ಒಂದು ಚಿಟಿಕೆ ಉಪ್ಪು, ಯಾವುದೇ ಸ್ವೀಟ್ ಪದಾರ್ಥಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿದರೆ ಭಾಳ ಚೆಂದಾಗುತ್ತೆ ಅದು. ನಂತರ ಅದಕ್ಕೆ ನೋಡಿ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿನ ಕಟ್ ಮಾಡಿ ತುಪ್ಪದಲ್ಲಿ ಹುರಿದು ಹಾಕ್ಬೋದು.
ತೆಂಗಿನಕಾಯಿ ತುರಿ, ಆನಂತರ ಏಲಕ್ಕಿ ಮತ್ತು ಲವಂಗ, ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಹಾಕ್ಕೊಳ್ತಾ ಬರಬೇಕು. ನೋಡಿ, ತುಪ್ಪ ಮೇಯ್ನ್ ಇದಕ್ಕೆ ಹೇಳಿದ್ನಲ್ಲ, ತುಪ್ಪ ಅಂತೂ ಹಾಕಲೇಬೇಕು, ಇಲ್ಲಾಂದರೆ ಅದು ಗ್ಯಾಸ್ ಆಗುತ್ತೆ ತುಂಬ. ಆನಂತರ ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ. ತುಪ್ಪ ಹಾಕ್ಕೊಂಡು, ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು, ಒಂದು ಸ್ವಲ್ಪ ಜಜ್ಜಿದ ಲವಂಗ ಹಾಕ್ಕೊಂಡು ಒಗ್ಗರಣೆ ಕೊಡಿ. ಏಲಕ್ಕಿನ ಸ್ವಲ್ಪ ಸಪರೇಟಾಗಿ ಪುಡಿ ಮಾಡಿ ಹಾಕಿ, ನೆಕ್ಸ್ಟ್ ಏನು ಗೊತ್ತಾ, ಸ್ವಲ್ಪ ಜಾಯಿಕಾಯಿ ಇರುತ್ತಲ್ವ, ನೋಡಿ ಏಲಕ್ಕಿ ಹಾಕ್ತಾಯಿದ್ದೀನಿ. ಜಾಯಿಕಾಯಿ ಒಂದು ಚಿಕ್ಕ ಪೀಸ್ ಹಾಕಬೇಕು. ಸಾಧಾರಣ ಕಡಲೆಬೇಳೆ ಹಾಕಿದ್ದಕ್ಕೆ ಈ ಜಾಯಿಕಾಯಿ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ. ನೋಡಿ, ಚಿಕ್ಕ ಪೀಸ್ ಇತ್ತು ನನ್ನ ಹತ್ರ, ಅದನ್ನೇ ಸ್ವಲ್ಪ ಜಜ್ಜಿ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿ ಘಮ ಕೊಡುತ್ತೆ ಅದು. ಆನಂತರ ಅದನ್ನ ತೆಗೆದು ಕೆಳಗಿಟ್ಟು ಬೇರೆ ಕೆಲಸ ಮಾಡ್ತಾ ಹೋಗೋಣ. ನೋಡಿ, ಮಡ್ಡಿ ಆಗೇ ಬಿಡ್ತು. ಈಗ ಒಂದು ಪಾಯಸದ ಕಡೆ ಬರೋಣ. ನೋಡಿ, ಹೆಸರು ಬೇಳೆ ಬೆಂದಿದೆ. ಇದಕ್ಕೆ ನಾವು ಏನು ಗೊತ್ತಾ, ಸ್ವಲ್ಪ ತುಪ್ಪ, ಆನಂತರ ದ್ರಾಕ್ಷಿ ಗೋಡಂಬಿ ಹಾಗೇ ಹಾಕ್ಕೊಳ್ಳಿ. ಇದಕ್ಕೆ ಹುರಿದು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಹಾಗೇ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದು. ಆನಂತರ ಅದಕ್ಕೆ ಮುಳ್ಳು ಸೌತೆ, ನಾನು 2 ಕಪ್ಪು, ನನ್ನ ಅಳತೆಯಲ್ಲಿ 2 ಕಪ್ ಅಂದರೆ ಸಾಧಾರಣ ಒಂದು 200 ಗ್ರಾಮ್ ಇರ್ಬೋದು. 2 ಕಪ್ಪಷ್ಟು ಹೆಸರು ಬೇಳೆಗೆ ಒಂದು 3 ಸೌತೆ, ಮೀಡಿಯಮ್ ಸೈಜ್ ಇದ್ದು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಏನು ಗೊತ್ತಾ, ಈ ಸೌತೆಕಾಯಿ ಹಾಕೋದ್ರಿಂದ ಅದಕ್ಕೆ ಏಲಕ್ಕಿ ಹಾಕಬೇಕು ಅಂತ ಹೇಳಿರೋದಿಲ್ಲ, ತುಂಬಾ ಚೆನ್ನಾಗಿ ಘಮ ಬರುತ್ತೆ. ಇದು ಯಾರು ಬೇಕಾದರೆ, ಈ ಬಾಣಂತಿಗೂ ಕೂಡ ಇದನ್ನ ಕೊಡ್ತಾರೆ. ಈ ಪಾಯಸನ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಈ ಸೌತೆಕಾಯಿದು ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇರೋದು. ಸಿಪ್ಪೆ ತೆಗೆದ್ರೆ ಏನಾಗುತ್ತೆ ಗೊತ್ತಾ, ಅದು ಕರಗಿನೇ ಹೋಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪನಾದರೂ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೆ ಸಿಪ್ಪೆ ತೆಗಿಯೋಕ್ಕೆ ಹೋಗಬೇಡಿ, ನೀಟಾಗಿರೋ ಸೌತೆಕಾಯಿ ತಗೊಂಡೇ ಮಾಡಿ. ನಾನು ಈ ಸಲ ಮಾಡಿದ್ದು ಏನಾಗಿತ್ತು ಗೊತ್ತಾ, ಸೌತೆಕಾಯಿ ಹಾಕಿದ ತಕ್ಷಣ ಬೆಲ್ಲ ಹಾಕ್ಕೊಂಡ್ಬಿಟ್ಟೆ. ಅದು ಸೌತೆಕಾಯಿಯನ್ನು ಕುರು ಹಾಗೆಯೇ ಬಿಡ್ತು. ತುಂಬಾ ಚೆನ್ನಾಗಿ ಬಂತು. ಎಲ್ಲರೂ ಅದೇ ಹೇಳ್ತಾಯಿದ್ರು, ತುಂಬಾ ಚೆನ್ನಾಗಾಗಿದೆ ಪಾಯಸ ಅಂತಂದ್ಬಿಟ್ಟು. ನೋಡಿ, ಈ ಥರ ಮಾಡಿ ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ಕೋಬೇಕು. ನಾನು ತೆಂಗಿನಕಾಯಿ ಹಾಲು ಹಾಕುವಂಥ ವೀಡಿಯೋ ಮಿಸ್ ಆಗಿದೆ, ಕೊನೆಗೆ ಚೂರು ತೋರಿಸಿದ್ದೀನಿ ಅಷ್ಟೇ. ನೋಡಿ, ಇದಕ್ಕೆ ಬೆಲ್ಲ, ತೆಂಗಿನಕಾಯಿ ಹಾಲು ಹಾಕಿ ನೋಡಿ, ನಾನು ಬೇಗ ಹಾಕಿದೆ ನೋಡಿ. ಆದ ಕಾರಣ ಆ ಕುರು ಹಾಗೆಯೇ ಹುರಿದು ಬಿಡ್ತು ಸೌತೆಕಾಯಿದ್ದು. ಇದಾದ ನಂತರ ಬೆಲ್ಲ ಕರಗಿದ ಕೂಡಲೇ ತೆಂಗಿನಕಾಯಿ ಹಾಲು ಹಾಕಿ ಒಂದು ಕುದಿ ಬರಬೇಕು. ನಾನು ಹಾಕೋದು ನೋಡಿ, ಚಿಟಿಕೆ ಉಪ್ಪು ಇದಕ್ಕೂ ಹಾಕಬೇಕು. ಬೆಲ್ಲ ಸ್ವೀಟಿಗೆಲ್ಲ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ. ನೋಡಿ, ತುಪ್ಪ, ನೆಕ್ಸ್ಟು ತೆಂಗಿನಕಾಯಿ ಹಾಲು. ಅದೇ ತೆಂಗಿನಕಾಯಿ ಹಾಲು ಹಾಕಿದ್ದು ನಾನು, ಒಂದು ತೆಂಗಿನಕಾಯಿದು ಫುಲ್ಲು ಹಾಲು ಹಾಕಿದ್ದೆ ಅದಕ್ಕೆ. ಆದ ಕಾರಣ ತುಂಬಾ ಚೆನ್ನಾಗಿ ಬರುತ್ತೆ ಅದು ಪಾಯಸ. ಅದು ಎಲ್ಲೋ ವಿಡಿಯೋ ಮಿಸ್ ಆಗಿದೆ. ತುಂಬ ಸಲ ತೋರಿಸಿದ್ದೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ ಇನ್ನು. ಮತ್ತು ಸಾಂಬಾರು ಸಾರು ಎಲ್ಲ ಮಾಡಿದ್ದು ವೀಡಿಯೋ ನಾನು ರೆಕಾರ್ಡ್ ಮಾಡಲಿಕ್ಕೆ ಹೋಗಿಲ್ಲ. ನೋಡಿ, ಆನಂತರ ನೋಡಿ ಒಂದೆಲಗದ ಚಟ್ನಿ, ಸ್ವಲ್ಪ ಏನು ಗೊತ್ತಾ, ಅದಕ್ಕೆ ಈ ಒಗ್ಗರಣೆ ಇತ್ತಲ್ಲ ಒಂದು ಚಮಚ ಅದನ್ನೂ ಹಾಕ್ಕೊಂಡಿದ್ದೀನಿ. ಆದಮೇಲೆ ಆ್ಯಸ್ ಯೂಶ್ವಲ್ ಒಂದೆಲಗ ಹಾಕಿ ಕಾಯಿಮೆಣಸು, ಶುಂಠಿ, ತೆಂಗಿನಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡಿರುವಂಥದ್ದು. ಇದಕ್ಕೆ ಅಲ್ಲೇ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟೆ, ನೀವು ನೋಡ್ಬೋದು. ಆನಂತರ ಸಾಂಬಾರು ಅಷ್ಟೇ, ಬೂದು ಕುಂಬಳಕಾಯಿ ಸಾಂಬಾರು ಮಾಡಿದ್ದೆ ಹೆಸರು ಕಾಳು ಹಾಕಿ. ಅದನ್ನೂ ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ಮಸಾಲ ನಾನು ಪುಡಿ ಮಾಡಿರ್ತೀನಲ್ಲ ಸಾಂಬಾರು ಮಸಾಲ, ಅದನ್ನೇ ನಾನು ಅದಕ್ಕೆ ತೆಂಗಿನಕಾಯಿಗೆ ಹಾಕಿ ರುಬ್ಬಿಟ್ಕೊಂಡು ಒಂದು ಕುದಿ ಬರೆಸಿದೆ. ಸ್ವಲ್ಪ ಬೇಳೆನೂ ಹಾಕ್ಕೊಂಡಿದ್ದೆ ನಾನು ಅದಕ್ಕೆ. ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು. ಯಾಕೆ ಗೊತ್ತಾ, ಬೂದು ಕುಂಬಳಕಾಯಿ ತುಂಬ ಎಳೆದು ಸಿಕ್ಕಿತ್ತು.
ಆನಂತರ ಸುಕ್ಕುನೊಡೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಮತ್ತು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನ ಕರ್ಗಕ್ಕೆ ಬಿಡಿ. ಜಾಸ್ತಿ ನೀರು ಬೇಡ ಇಲ್ಲಿ ನೋಡಿ. ಒಂದೂವರೆ ಕಪ್ಪಷ್ಟು ಬೆಲ್ಲಕ್ಕೆ ನಾನು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು ಚಿಟಿಕೆ ಉಪ್ಪೆಲ್ಲ ಹಾಕಿ ಅದನ್ನ ಕರಗಕ್ಕೆ ಬಿಡಿ. ಆನಂತರ ಅರಳು ಪುಡಿ ಇರುತ್ತಲ್ವ, ಅರಳು ಪುಡಿ ಹಾಕ್ಕೊಂಡು ನಾನು ಸುಕ್ಕುನೊಡೆ ಮಾಡಿದ್ದೀನಿ. ಇದು ಏನು ಗೊತ್ತಾ, ಹೆವಿ ಅಂತ ಅನಿಸೋದಿಲ್ಲ. ಬೇಳೆದಾದರೆ ಸ್ವಲ್ಪ ಹೆವಿ ಅಂತ ಆಗುತ್ತೆ, ಇದು ಅಷ್ಟು ಹೆವಿ ಅಂತ ಅನಿಸೋದಿಲ್ಲ ನೋಡಿ. ಅರಳು ಪುಡಿ ಹಾಕ್ಕೊಂಡು ಅದು ಉಂಡೆ ಕಟ್ಟಿ ಇಟ್ಕೊಳ್ಬೇಕು. ನಾವು ನೀಟಾಗಿ ಮಗಚಿ ಉಂಡೆ ಕಟ್ಟಿ ಇಟ್ಕೊಳ್ಬೇಕು. ಈ ಕಡೆಯಿಂದ ಎಣ್ಣೆ ಬಿಸಿಗಿಟ್ಟಿದ್ದೀನಿ ನೋಡ್ಬೋದು ನೀವಿಲ್ಲಿ. ಮತ್ತೊಂದು ಕಡೆಯಿಂದ ಕಡಲೆ ಹಿಟ್ಟು ನೋಡಿ. ಕಡಲೆ ಹಿಟ್ಟು 1 ಕಪ್ ಕಡಲೆ ಹಿಟ್ಟಿಗೆ 2 ಚಮಚೆಯಷ್ಟು ಅಕ್ಕಿ ಹಿಟ್ಟು, ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನ ಕಲಸಿಟ್ಕೊಂಡಿದ್ದೀನಿ. ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಬೇಕಿದು. ನೀವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವ, ಅದೇ ಥರ. ತುಂಬ ಗಟ್ಟಿ ಇದ್ದರೆ ಅದು ಮುಳುಗಿಸಿ ಎಣ್ಣೆಯಲ್ಲಿ ಬಿಡ್ತೀವಲ್ವ, ತುಂಬ ದಪ್ಪಾಗಿಬಿಡುತ್ತೆ, ಚೆಂದಾಗೋದಿಲ್ಲ. ತುಂಬ ತೆಳ್ಳಗಿದ್ರೆ ನಿಮಗೆ ಅದು ಉಂಡೆ ಪುಡಿ ಆಗಿಬಿಡುತ್ತೆ. ಆ ಥರ ನೋಡಿಕೊಂಡು ನೀವು ಹಾಕಿ ನೋಡಿ. ಎಣ್ಣೆಯಲ್ಲಿ ಕಾದಿದೆ, ಹೀಗೆ ಒಂದೊಂದು ಮುಳುಗಿಸಿ ಹಾಕ್ತಾಯಿದ್ದು ತುಂಬಾ ಚೆನ್ನಾಗಿ ಬಂದಿತ್ತಿದು. ತುಂಬ ಹೆವಿ ಅಂತ ಅನಿಸೋದಿಲ್ಲ. ಈ ಉಡುಪಿದು ತುಂಬಾ ಸ್ಪೆಷಲ್ ರೆಸಿಪಿ ಇದು. ಉಡುಪಿಯಲ್ಲಿ ಇದನ್ನ ಮಾಡ್ತಾರೆ ಸಾಧಾರಣ. ಇದೇ ಥರ ನಾವು ಅಕ್ಕಿ ನೆನೆಸಿಬಿಟ್ಟು ನೀರು ದೋಸೆ ಥರ ಅದನ್ನ ನೀರು ಮಾಡ್ಕೊಂಡು ಅದರಲ್ಲಿ ಅದ್ದಿನೂ ಮಾಡ್ತಾರೆ, ಮೈದಾದಲ್ಲಿಯೂ ಮಾಡ್ತಾರೆ. ಸ್ವಲ್ಪ ಹೆಲ್ತಿ ವರ್ಷನ್ ಇರಲಿ ಅಂತ ಕಡಲೆ ಹಿಟ್ಟಲ್ಲಿ ನಾನು ಮಾಡಿದ್ದೀನಿ ನೋಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕುರುಕುರಾಗಿ ನೋಡಿ. ಇದು ನೋಡಿ, ನಾನು ಇವತ್ತು ಮಾಡಿರುವಂಥದ್ದು. ಯಾಕಂದರೆ ನನಗೆ ನಿನ್ನೆ ವೀಡಿಯೋ ರೆಕಾರ್ಡ್ ಮಾಡಿ ತೋರಿಸ್ಲಿಕ್ಕೆ ಆಗಲಿಲ್ಲ. ನೋಡಿ ಎಷ್ಟು ಕುರುಕುರಾಗಿ, ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ ನೋಡಿ. ಆ ನಂತರ ಅದೇ ಥರ ನಾನು ಉದ್ದಿನ ವಡೆ ಕೂಡ ಮಾಡಿದ್ದೆ. ಅದನ್ನ ಡೀಟೇಲಾಗಿ ಬಜ್ಜಂಬಡೆ ಅದೆಲ್ಲ ಮಾಡಿದ್ದೆ, ತೋರಿಸಿಲ್ಲ ನಾನು ನಿಮಗೆ. ಆಮೇಲೆ ಫ್ರೂಟ್ ಸಲಾಡ್ ಕೂಡ ನಂದು ವೀಡಿಯೋ ಆ್ಯಕ್ಚುಲಿ ಕ್ರೀಮ್ ಮಾಡಿದ ವೀಡಿಯೋ ಎಲ್ಲ ಮಿಸ್ ಆಯಿತು. ಎಲ್ಲ ಫ್ರೂಟ್ಸು ಕಟ್ ಮಾಡಿಕೊಂಡು ಕ್ರೀಮ್ ಹಾಕ್ಕೊಂಡು ನಾನು ಮಾಡಿದ್ದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಕೂಡ ಇನ್ನೊಂದು ಸಲ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಅಡಿಗೆ ಇವತ್ತಿದ್ದು ನೋಡಿ. ಸಾರು ಸಾಂಬಾರಲ್ಲಿ ಕಾಣ್ಬೋದು, ಚಿಕ್ಕ ವಾಟಿಯಲ್ಲಿ ನೋಡಿ ಫ್ರೂಟ್ ಸಲಾಡ್ ಕೂಡ ಕಾಣ್ಬೋದು, ಮಡ್ಡಿ, ಅವಿಯಲ್, ಪಾಯಸ ಆ ಕಡೆಯಿಂದ ನೋಡಿ. ಇದು ಫ್ರೂಟ್ ಸಲಾಡ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.